ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ ಎರಡನೇ ಸ್ಕಂದ 8ನೇ ಅಧ್ಯಾಯ ಶ್ಲೋಕ 17. ಯುಗಾನಿ ಯುಗಮಾನಂ ಚ ಧರ್ಮಯಾಚ ಯುಗೆ ಯುಗೆ ಅವತಾರ ಅನುಚರಿತಂ ಯತ್ ಆಶ್ಚರ್ಯತಮಂ ಹರೇ. ಅನುವಾದ: ಸೃಷ್ಟಿಯ ಅವಧಿಯಲ್ಲಿನ ವಿವಿಧ ಕಾಲಮಾನಗಳನ್ನು ಕಾಲಮಾನಗಳ ಅವಧಿಯನ್ನು ದಯವಿಟ್ಟು ವಿವರಿಸಿ. ಬೇರೆ ಬೇರೆ ಯುಗಗಳಲ್ಲಿ ಭಗವಂತನ ವಿವಿಧ ಅವತಾರಗಳ ವಿವಿಧ ಕಾರ್ಯಗಳ ಬಗ್ಗೆ ನನಗೆ ತಿಳಿಯ ಹೇಳಿ. ಸೃಷ್ಟಿಯ ಅವಧಿಯ ವಿವಿಧ ಕಾಲಮಾನ, ಡ್ಯೂರೇಷನ್ ಆಫ್ ದ ಕ್ರಿಯೇಷನ್, ಮತ್ತೆ ಕಾಲಮಾನಗಳ ಅವಧಿ, ಅದರ ಎಷ್ಟು ಒಟ್ಟಿಗೆ ಏಜ್, ಮತ್ತೆ ಬೇರೆ ಬೇರೆ ಯುಗಗಳಲ್ಲಿ ಭಗವಂತನ ವಿವಿಧ ಅವತಾರಗಳು, ಬೇರೆ ಬೇರೆ ಅವತಾರ ಉಂಟು. ಇದನ್ನೆಲ್ಲ ನನಗೆ ತಿಳಿಸಿ ಅಂತ ಹೇಳ್ತಾರೆ ಯಾರು? ಪರೀಕ್ಷಿತ್ ಮಹಾರಾಜ್ ಶುಕಮುನಿ ಹತ್ರ. ಈಗ ಭಾವಾರ್ಥಕ್ಕೆ ಹೋಗುವ. ಭಾವಾರ್ಥ ಬೈ ಅಭಯ ಚರಣಾರವಿಂದ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಶ್ರೀಲಾ ಪ್ರಭುಪಾದ ಕಿ ಜೈ. ಭಗವಾನ್ ಕೃಷ್ಣನು ಮೂಲ ದೇವೋತ್ತಮ ಪುರುಷನು, ಒರಿಜಿನಲ್ ಮೂಲ. ಮತ್ತು ಪರಮ ಪ್ರಭುವಿನ ಎಲ್ಲ ಅವತಾರಗಳು ಅವನಿಂದ ಭಿನ್ನವಲ್ಲದಿದ್ದರೂ ಅವು ಪರಮನ ಉದ್ಭೂತಿಗಳು. ಏತೇಷಾಂ ಸಕಲಾಪುಂಶ ಕೃಷ್ಣ ಅಥವಾ ಭಗವಾನ್ ಸ್ವಯಂ. ಫಸ್ಟ್ ಕೃಷ್ಣನೆಲ್ಲ ಬರುವಂಥದ್ದು, ಉಳಿದ ಎಲ್ಲ ರೆಸ್ಟ್. ಮಹಾರಾಜ ಪರೀಕ್ಷಿತನು ವಿದ್ವಾಂಸರು ಮಹಾತ್ಮರು ಆದ ಶುಕಮುನಿಗಳು ಅಂತ ಅವತಾರಗಳ ವಿವಿಧ ಕಾರ್ಯಗಳ ಬಗ್ಗೆ ಕೇಳಿದ ನೋಡಿ. ಯಾರು ಚಾಲಿಪುಲಿ ಹತ್ರ ಕೇಳಿದಲ್ಲ, ಯಾರು? ಪರೀಕ್ಷಿತ್ ಮಹಾರಾಜ್ ಅಥರೈಸ್ಡ್ ಪರಂಪರೆಯಿಂದ ಬೊನೊಫೈಡ್ ಗುರುವಿಂದ ಕೇಳಿದ್ದಾರೆ. ಹಾಗೆ ನಾವು ಕೂಡ ಹಾಗೆ ಅವರಿವರಿಂದ ಕೇಳಬಾರ್ದು. ಸೋಕಾಳ್ ಇದ್ದಾರೆ, ತುಂಬಾ ಸೋಕಾಳ್ ಆಧ್ಯಾತ್ಮಿಕ ಸಂಸ್ಥೆಗಳು. ಪ್ರಭುಪಾದ ಹೇಳ್ತಾರೆ, ದೇ ಆರ್ ಆಲ್ ಕೃಷ್ಣ ಅಪರಾಧೀಸ್. ಹಾಗೆ ಅವರಿಂದ ನಾವು ಕೇಳಿದ್ರೆ ಎಂತ ಆಗ್ತದೆ? ಚಂದ್ರಮ್ಮ ಹೇಳುವಂಥದ್ದು ಅಸತ್ಸಂಗತ್ಯಾಗ ಅಂದ್ರೆ ಇಂಥವರಿಂದ ನಾವು ಕೇಳಬಾರ್ದಂತೆ ಕೃಷ್ಣನ ಬಗ್ಗೆ. ಅದು ವಿಷ. ಮಾಯವಾದಿ ಭಾಷೆ ಸುನಿಲ ಹೋಯಿಲ್ಲ, ಸರ್ವನಾಶ. ನಮ್ದು ಸರ್ವನಾಶ ಆಗ್ತದೆ. ಭಗವಂತನಲ್ಲಿ ಇರುವ ಸ್ವಲ್ಪ ಭಕ್ತಿ ಕೂಡ ಹೋಗ್ತದೆ. ಯಾಕಂದ್ರೆ ಅವನಿಗಿಲ್ಲ ಭಕ್ತಿ. ಹೇಳ್ತಾನೆ ದೊಡ್ಡದು, ನಾನು ಆಧ್ಯಾತ್ಮಿಕ ಹಾಗೆ ಅಂತ. ಕೇಳಬಾರ್ದು. ಗ್ರಾಮ್ಯ ಕಥಾನ ಕೈಬೇ, ಗ್ರಾಮ್ಯ ಕಥಾನ ಶುನಿಬೇ. ಹೇಳು ಕೊಡಬಾರದು, ಕೇಳು ಕೊಡಬಾರದು. ಏಕೆಂದ್ರೆ ಅಲ್ಲಿ ಕೃಷ್ಣ ಇಲ್ಲ. ಹಾಗಾಗಿ ಅಥರೈಸ್ಡ್ ಬೊನೊಫೈಡ್ ಸಂಪ್ರದಾಯದಿಂದ, ಬೊನೊಫೈಡ್ ಆಚಾರ್ಯ ನಾವು ಕೇಳಬೇಕು. ಇಲ್ಲಿ ಮಹಾರಾಜ ಪರೀಕ್ಷೆ ಅಂತ ಮಾಡ್ತಿದ್ದಾನೆ. ಮಹಾರಾಜ ಪರೀಕ್ಷೆಯನ್ನು ವಿದ್ವಾಂಸರು ಮಹಾತ್ಮರು ಆದ ಶುಕಮುನಿಗಳಂತ ಅವತಾರಗಳ ವಿವಿಧ ಕಾರ್ಯಗಳ ಬಗ್ಗೆ ಕೇಳಿದನು. ಅಧಿಕೃತ ಧರ್ಮಗ್ರಂಥಗಳಲ್ಲಿ ಭಗವಂತನ ಅವತಾರವು ಅವನ ಕಾರ್ಯಚಟುವಟಿಕೆಗಳಿಂದ ದೃಢಪಡಲಿ ಎನ್ನುವುದು ಇದರ ಉದ್ದೇಶ ನೋಡಿ. ಗುರು ಸಾಧು ಶಾಸ್ತ್ರ ತ್ರಿನೋಕೆ ಏಕಿ ವಾಕ್ಯ. ಗುರು ಹೇಳಿದ್ದು, ಪ್ರೀವಿಯಸ್ ಸಾಧುಗಳು ಹೇಳಿದ್ದು. ಇವತ್ತು ನಾನು 10ನೇ ಅಧ್ಯಾಯ ಮಾಡಿದೆ. ಅದ್ರಲ್ಲಿ ಎಂತ ಹೇಳುವಂಥದ್ದು? ಅಸಿತ ದೇವಲ ವ್ಯಾಸ ಅವರು ಹೇಳಿದ್ದಾರೆ ನಿನ್ನ ಬಗ್ಗೆ. ಈಗ ನೀನು ಕೂಡ ಹೇಳ್ತೇನೆ, ನಾನು ಒಪ್ತಾ ಇದ್ದೇನೆ. 13ನೇ ಶ್ಲೋಕ 10ನೇ ಅಧ್ಯಾಯ ಅರ್ಜುನ ಹೇಳುವಂಥದ್ದು. ಪ್ರೀವಿಯಸ್ ಆಚಾರ್ಯರಿಗೆ ಅವರ ಮಾತಿಗೆ ಬೆಲೆ ಕೊಡ್ತಾ ಇದ್ದಾನೆ. ಇದಕ್ಕೆ ಹೇಳುವಂಥದ್ದು ಅವರೋಹ ಪಂಥ, ಡಿಸೆಂಡಿಂಗ್ ಆರ್ಡರ್. ಅದು ನಮ್ಮ ಸೋಕಾಲ್ ಸೈನ್ಸ್ ಅಸೆಂಡಿಂಗ್ ಆರ್ಡರ್. ನಿಜವಾದ ಸೈಂಟಿಸ್ಟ್ ಯಾರು? ಪ್ರಭುಪಾದ ಹೇಳ್ತಾರೆ, ಐನ್ಸ್ಟೀನ್, ನ್ಯೂಟನ್, ದೇ ಆರ್ ರಿಯಲ್ ಸೈಂಟಿಸ್ಟ್. ಬಟ್ ನಾವು ಸೋಕಾಲ್ ಸೈಂಟಿಸ್ಟ್ ಅವರೆಂತ ಮಾಡುವಂಥದ್ದು? ಅವರನ್ನು ತೊಳೆದು ನನಗೆ ನೋಬೆಲ್ ಪ್ರೈಸ್ ಸಿಗಬೇಕು. ಮತ್ತು ಪ್ರಭುಪಾದ ಹೇಳ್ತಾರೆ, ದಿಸ್ ಸೈನ್ಸ್, ಸೋಕಾಲ್ ಸೈನ್ಸ್ ಇಸ್ ಬೇಸ್ಡ್ ಆನ್ ಥಿಯರಿ. ವಿ ವಾಂಟ್ ಫ್ಯಾಕ್ಟ್. ಇವ ಹೊಸ ಥಿಯರಿಗಳು, ಇವನಿಗೆ ನೋಬೆಲ್ ಪ್ರೈಸ್ ಸಿಗುವಂಥದ್ದು. ಹಾಗೆ ಇದು ನಮ್ಮ ಸೋಕಾಲ್ಡ್ ಮೆಟೀರಿಯಲ್ ನಾಲೆಜ್. ಮೆಟೀರಿಯಲ್ ನಾಲೆಜ್ ಅದಕ್ಕೆ ಹೇಳುವಂಥದ್ದು ಆರೋಪ ಅಂತ, ಅಸೆಂಡಿಂಗ್ ಆರ್ಡರ್. ಅದು ಚೇಂಜ್ ಆಗ್ತಾ ಇರ್ತದೆ. ಅದೇ ಇದರಲ್ಲಿ ಹಾಗೆಲ್ಲ, ಇದರಲ್ಲಿ ಚೇಂಜ್ ಆಗ್ಲಿಕ್ಕಿಲ್ಲ. ಅಧಿಕೃತ ಧರ್ಮ ಅದೆಲ್ಲ ಹೇಳುವಂತ ನೋಡಿ. ಗುರು ಸಾಧು ಶಾಸ್ತ್ರ. ಗುರು ಹೇಳಿದ್ದು, ಪ್ರಿವಿಯಸ್ ಆಚಾರ್ಯರು ಹೇಳಿದ್ದು, ಶಾಸ್ತ್ರ ಹೇಳಿದ್ದು, ಮೂರು ಕೂಡ ಒಂದೇ ರೀತಿ ಇರ್ತದೆ, ಸ್ಟ್ರೀಟ್ ಲೈನ್ ಅಲ್ಲಿ. ಅಧಿಕೃತ ಧರ್ಮಗಳಲ್ಲಿ ಭಗವಂತನ ಅವತಾರವು ಅವನ ಕಾರ್ಯಚಟುವಟಿಕೆಗಳಿಂದ ದೃಢಪಡಲಿ ಎನ್ನುವುದು ಇದರ ಉದ್ದೇಶ. ಭಗವಾನನ ಅವತಾರವನ್ನು ಲಘುವಾಗಿ ಗ್ರಹಿಸುವ ಸಾಮಾನ್ಯ ವ್ಯಕ್ತಿಯ
ಭಾವನೆಗಳಿಂದ ಮಹಾರಾಜ ಪರೀಕ್ಷಿತನು ಪ್ರಭಾವಿತನಾಗುವಂತವನಾಗಿರಲಿಲ್ಲ. ಸಾಮಾನ್ಯ ವ್ಯಕ್ತಿ ಇದನ್ನು ಲಘುವಾಗಿ ಕನ್ಸಿಡರ್ ಮಾಡ್ತಾನೆ. ಯಾಕೆಂದ್ರೆ ಮೂಢ. ನಾಂ ಪ್ರಕಾರ ಸರ್ವಸ್ಯ ಯೋಗ ಅಂದ್ರೆ ಅವರಿಗೆ ಭಗವಂತ ಕಾಣಿಸುವುದಿಲ್ಲ. ಯಾಕೆಂದ್ರೆ ಅಲ್ಲಿ ಕವರಿಂಗ್ ಉಂಟು. ಯಾವುದು ಕವರಿಂಗ್? ಕವರಿಂಗ್ ಅಂದ್ರೆ ಸ್ಕ್ರೀನ್. ಮಾಯಾ ಜಮನಿಕ ಆಚರಣಂ, ಎರಡು ಸ್ಕ್ರೀನ್, ಒಂದು ಮಹಾಮಾಯ ಸ್ಕ್ರೀನ್ ಮತ್ತೊಂದು ಯೋಗಮಾಯ ಸ್ಕ್ರೀನ್. ಇವರೆಲ್ಲ ಮಾಯನ ಸ್ಕ್ರೀನ್ ಒಳಗಿದ್ದಾರೆ. ಈ ಎಲ್ಲ ಮೂಢರು. ಕುಂತಿಮಾರಣ್ಣ ಹೇಳ್ತಾಳೆ, ಆದ್ರೆ ಭಕ್ತರು ಯೋಗಮಾಯ ಸ್ಕ್ರೀನ್ ಒಳಗಿದ್ದಾರೆ, ಅವರಿಗೆ ಗೊತ್ತಾಗ್ತದೆ ಎಲ್ಲ. ಆ ಭಕ್ತರಿಗೆ ಹಾಗೆಲ್ಲ, ಆ ಭಕ್ತರದ್ದು ಕ್ಯಾಟಗರಿಯೇ ಬೇರೆ. ಅವರಿಗೆ ಪುನರಪಿ ಜನನಂ ಪುನರಪಿ ಮರಣಂ, ಹುಟ್ಟು ಸಾವು. ಅದಕ್ಕೆ ಬದಲಾಗಿ ಅವನು ಶುಕಮುನಿಗಳಂತ ಆಚಾರ್ಯರಿಂದ ಅನುಮೋದಿತನಾಗಿ ವೈದಿಕ ಸಾಹಿತ್ಯದಲ್ಲಿ ಪ್ರಸ್ತಾಪಿತವಾಗಿರುವ ಭಗವಂತನ ಅವತಾರದ ಲಕ್ಷಣಗಳನ್ನು ಒಪ್ಪಿಕೊಳ್ಳಲು ಇಚ್ಛಿಸ. ನೋಡಿ, ಆಚಾರ್ಯರು, ಶುಕಮುನಿ ಆಚಾರ್ಯರು. ಅಲ್ಲಿ ನೋಡಿ, ಆಚಾರ್ಯರಿಗೆ ಅದನ್ನು ಡಾರ್ಕ್ ಮಾಡಿದ್ದಾರೆ. ಇದು ಸೋಕಾಲ್ಡ್ ಗುರು, ಸೋಕಾಲ್ಡ್ ಆಚಾರ್ಯ ಅಲ್ಲ, ಇದು ಬೊನೊಫೈಡ್ ಆಚಾರ್ಯ. ಹಾಗಾಗಿ ನಾವು ಆಚಾರ್ಯ ಎಂದು ಕೇಳಬೇಕು. ಪ್ರಭುಪಾದ ಆಚಾರ್ಯರು, ಪ್ರಭುಪಾದ ಬೊನೊಫೈಡ್ ಆಚಾರ್ಯ. ನಮ್ಮಿಂದ ಈಗ ಭಾವಾರ್ಥ ಓದುವಂಥದ್ದು ಪ್ರಭುಪಾದ ಎಕ್ಸ್ಟೇಸಿ. ಪ್ರಭುಪಾದ ಇರುವಂಥದ್ದು ಹೇಗೆಂದ್ರೆ, ಆ ಟೈಮಲ್ಲಿ ರೇಡಿಯೋ ಇತ್ತು. ಪ್ರಭುಪಾದ ಇರುವಂಥದ್ದು, if you are continuously contact with radio station, you will come to know what and all happening in, ಅಂದ್ರೆ ರೇಡಿಯೋದಲ್ಲಿ ಎಂತೆಲ್ಲ ಆಗ್ತದೆ ನಿಮ್ಗೆ ಗೊತ್ತಾಗ್ತದೆ. ಅದೇ ರೀತಿ ನಾವು ಕೂಡ ಆಚಾರ್ಯ ಕನೆಕ್ಟ್ ಅಲ್ಲಿ ಇರಬೇಕು. ಆಗ ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ನಮ್ಗೆ ಎಂತೆಲ್ಲ ಆಗ್ತದೆ ಗೊತ್ತಾಗ್ತದೆ. ನಮ್ಗೆ ಕಂಟಿನ್ಯೂಸ್ ಕನೆಕ್ಟ್ ಅಲ್ಲಿ ಇರಬೇಕು, ಕನೆಕ್ಷನ್. ಇಲ್ಲದೆ ಆಗುದಿಲ್ಲ. ಇಲ್ಲದೆ ಎಂತ ಆಗ್ತದೆ? ಈ ಸೋಕಾಲ್ಡ್ ಗುರುಗಳ ಬಗ್ಗೆ ಹೇಳಿದ್ರೆ ಪ್ರಭುವಂತದ್ದು, he will go to hell, even the person who is following, he will also go to hell. Blind man is following another blind man. ಕುರುಡ ಇನ್ನೊಬ್ಬ ಕುರುಡನ ಫಾಲೋ ಮಾಡುವಂಥದ್ದು. ಕುರುಡ ಯಾರನ್ನು ಫಾಲೋ ಮಾಡಬೇಕು? ಯಾರಿಗೆ ಕಣ್ಣು ಉಂಟು ಅವನನ್ನು ಫಾಲೋ ಮಾಡಬೇಕು. ಅದೇ ಸೋಕಾಲ್ಡ್ ಗುರುನವರೆಲ್ಲ ಎಂತ ಕುರುಡರು, ಅವರಿಗೆ ಭಗವಂತನ ದರ್ಶನ ಇಲ್ಲ, ಅವರೆಲ್ಲ ಅಪರಾಧಿಗಳು. ಹಾಗಾಗಿ ನಾವು ಬೊನೊಫೈಡ್ ಆಚಾರ್ಯ ನೋಡಿ, ಅಲ್ಲಿ ಅದನ್ನು ಡಾರ್ಕ್ ಮಾಡಿದ್ದಾರೆ. ಅದಕ್ಕೆ ಬದಲಾಗಿ ಅವನು ಶುಕಮುನಿಗಳಂತ ಆಚಾರ್ಯರಿಂದ ಅನುಮೋದಿತನಾಗಿ ವೈದಿಕ ಸಾಹಿತ್ಯದಲ್ಲಿ ಪ್ರಸ್ತಾಪವಾಗಿರುವ ಭಗವಂತನ ಅವತಾರ ಲಕ್ಷಣ ಒಪ್ಪಿಕೊಳ್ಳಲು ಇಚ್ಛಿಸಿದನು. ಐಕ ಪ್ರಕೃತಿಯ ನಿಯಮಗಳಿಗೆ ಒಳಗಾಗದೆ ಭಗವಂತನು ತನ್ನ ಅಂತರಂಗ ಶಕ್ತಿಯಿಂದ ಅವತರಿಸ್ತಾನೆ. ಈ ಐಕ ಪ್ರಕೃತಿ ಅಂದ್ರೆ ಈ ಗುಣಗಳು, ಭಗವಂತ ಒಳಗಾಗ. ಕೃಷ್ಣ ಗುಣಾತೀತ. ಮಾಂಚ ಅವ್ಯಾಭಿಚಾರೇಣ ಭಕ್ತಿ ಯೋಗನ ಸೇವತೆ ಸಗುಣ ಸಮದಿತ್ಯತಾನ್ ಬ್ರಹ್ಮಭೂಯ ಕಲ್ಪತೆ. ಕೃಷ್ಣ ಗುಣಾತೀತ, ನಮ್ಮಾಗೆ ಅಲ್ಲ. ನಾವು ಈ ಗುಣಕ್ಕೆ ಅಂದ್ರೆ ನಾವು ಈ ಮಹಾಮಾಯ ಅಂಡರ್ ಇದ್ದೇವೆ. ಕೆಲವೊಮ್ಮೆ ಸತ್ವಗುಣ, ಕೆಲವೊಮ್ಮೆ ರಜಗುಣ, ಕೆಲವೊಮ್ಮೆ ತಮಗುಣ. ನಮ್ಮನ್ನು ಅವಳು ಚಟ್ನಿ ಮಾಡ್ತಾ ಇದ್ದಾಳೆ. ಮಾಯಾ ಜಮನಿಕ ಅಂದ್ರೆ ಜಪಟೀಯ ತಾರೆ. ಜಪಟೀಯ ತಾರೆ ಅಂದ್ರೆ ನಮ್ಮನ್ನು ಚಟ್ನಿ ಮಾಡ್ತಾ ಇದ್ರು, ಗ್ರೈಂಡ್ ಮಾಡಿ. ನಾವು ಅವಳ ಒಳಗೆ ಬಿದ್ದಿದ್ದೇವೆ, ಸಿಕ್ಕಿ ಬಿದ್ದಿದ್ದೇವೆ. ಅದು ಕೃಷ್ಣ ಆಗಿಲ್ಲ ನೋಡಿ. ಕೃಷ್ಣ ಐಕ ಪ್ರಜ್ಞೆ ನಿಯಮಗಳಿಗೆ ಒಳಗಾಗದೆ ಭಗವಂತನ ತನ್ನ ಅಂತರಂಗ ಶಕ್ತಿಯಿಂದ ಅವತರಿಸ್ತಾನೆ. ಇಂಟರ್ನಲ್ ಪೊಟೆನ್ಸಿ ಅಂದ್ರೆ ರಾಧಾರಾಣಿ. ಬಹಿರಂಗ ಶಕ್ತಿ ಅಂದ್ರೆ ಮಹಾಮಾಯಿ ದೇವಿ. ನಾವು ತಟಸ್ಥ ಶಕ್ತಿ, ಅಂತರಂಗ ಶಕ್ತಿ, ತಟಸ್ಥ ಶಕ್ತಿ, ಬಹಿರಂಗ ಶಕ್ತಿ. ಆದ್ದರಿಂದ ಅವನ ಕಾರ್ಯ ವ್ಯವಹಾರಗಳು ಕೂಡ ಅಸಾಮಾನ್ಯವಾಗಿರ್ತದೆ, ಸಾಮಾನ್ಯವಲ್ಲ. ಹೇಗಂದ್ರೆ ತುಂಬಾ ರಿಚ್ ಪರ್ಸನ್, ಬಿಲಿಯನೇರ್, ಅವನ ಆಕ್ಟಿವಿಟೀಸ್ ಅಸಾಮಾನ್ಯವಾಗಿರುತ್ತದೆ. ಈ ಬಿಲಿಯನೇರ್ ಇದು ಅಸಾಮಾನ್ಯವಾಗಿರುತ್ತದೆ. ಕೃಷ್ಣ ಎಂತ ಬಿಲಿಯನೇರ್, ಮಲ್ಟಿ 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 ಅನ್ಲಿಮಿಟೆಡ್ ಹಣ ಉಂಟು ಕೃಷ್ಣನ ಹತ್ರ, ಐಶ್ವರ್ಯ. ಹಾಗಾಗಿ ಅವನ ಹೇಗಿರ್ಬೋದು ವ್ಯವಹಾರಗಳು? ನೀವು ಊಹಿಸಿ, ಜಸ್ಟ್ ಒಂದು ಇಮ್ಯಾಜಿನ್ ಮಾಡಿ. ಸಾಮಾನ್ಯ ಅಲ್ಲ ಸರ್. ಕೃಷ್ಣನ ವ್ಯವಹಾರ ಸಾಮಾನ್ಯ ಅಲ್ಲ, ಅದು ಅಸಾಮಾನ್ಯ. ಭಗವಂತನ ನಿರ್ದಿಷ್ಟ ಕಾರ್ಯಗಳು ನಮೂದಿತವಾಗಿವೆ, ಎಲ್ಲ ಇಲ್ಲ, ಕೆಲವು ಮಾತ್ರ. ಪರಾತ್ಪರ ನೆಲೆಯಲ್ಲಿ ಇರುವುದರಿಂದ ಭಗವಂತನ ಕಾರ್ಯಗಳು
ಮತ್ತು ಭಗವಂತ ಎರಡು ಒಂದೇ ಅಂತ ತಿಳಿಯಬೇಕು ನೋಡಿ. ಭಗವಂತನ ಕಾರ್ಯ ಎಲ್ಲ ಒಂದೇ, ಭಗವಂತನ ನಾಮ ಎಲ್ಲ ಒಂದೇ, ಭಗವಂತನ ಲೀಲೆ ಅದು ಅದರಲ್ಲಿ ಡಿಫ್ರೆನ್ಸ್ ಇಲ್ಲ, ಒಂದೇ. ಆದ್ರಿಂದ ಭಗವಂತನ ಕಾರ್ಯಗಳನ್ನು ಕೇಳಿ ತಿರುವುದೆಂದರೆ ನೇರವಾಗಿ ಭಗವಂತನ ಸಹಚರ್ಯ ಹೊಂದುವುದು ಎಂದರ್ಥ. ಈಗ ನೀವು ಕೇಳ್ತಾ ಇದ್ರಿ ಭಗವಂತನ ಬಗ್ಗೆ, ಎಸ್ ನಿಮ್ ಕನೆಕ್ಷನ್ ಆಗ್ತಾ ಉಂಟು ಭಗವಂತನೊಟ್ಟಿಗೆ, ಕನೆಕ್ಟ್ ಆಗ್ತಾ ಇದ್ದೀರಿ ನೀವು ಭಗವಂತನೊಟ್ಟಿಗೆ, ಕೃಷ್ಣನೊಟ್ಟಿಗೆ. ಮತ್ತು ಭಗವಂತನೊಂದಿಗೆ ಸಹಚಾರವೆಂದರೆ ಐಹಿಕ ಕಶ್ಮಲಗಳನ್ನು ಶುದ್ಧಿ ಹೊಂದುವುದು. ಮತ್ತು ನೀವು ಒಮ್ಮೆ ಭಗವಂತನ ಕನೆಕ್ಟ್ ಆದರೆ ಈ ಐಹಿಕ ಕಶ್ಮಲ ಇದು ನಿಮಗೆ ಇದರಿಂದ ಶುದ್ಧರಾಗ್ತೀರಿ, ಪ್ಯೂರ್ ಆಗ್ತೀರಿ. ಎಸ್, ಇಂದಿನ ಸಂಬಳದಲ್ಲಿ ಈ ಅಂಶವನ್ನು ನಾವಾಗಲೇ ಚರ್ಚಿಸಿದ್ದೇವೆ. ಈಗ ಶ್ಲೋಕ 18ಕ್ಕೆ ಹೋಗುವ. ಎಸ್, ನೃಣಾಂ ಸಾಧಾರಣ ಧರ್ಮ ಸಾ ವಿಶೇಷ ಚ ಯಾದೃಶ ಶ್ರೇಣೀನಾಂ ರಾಜಋಷೀನಾಂ ಚ ಧರ್ಮ ಕೃಚ್ಛ್ರೇಷು ಜೀವತ. ಅನುವಾದ: ಮಾನವ ಸಮಾಜದ ಸಾಮಾನ್ಯ ಧರ್ಮಗಳು, ಧರ್ಮದಲ್ಲಿ ಅವರ ನಿರ್ದಿಷ್ಟ ವೃತ್ತಿಪರ ಕರ್ತವ್ಯಗಳು, ಸಾಮಾಜಿಕ ವ್ಯವಸ್ಥೆಯ ವರ್ಗೀಕರಣ ಹಾಗೂ ರಾಜಋಷಿಗಳ ವರ್ಗೀಕರಣ, ಇವು ಸಾಮಾನ್ಯವಾಗಿ ಯಾವುದಾಗಿರಬಹುದು ಎಂಬುದನ್ನು ಕೂಡ ದಯವಿಟ್ಟು ವಿವರಿಸಿ. ಕಷ್ಟದಲ್ಲಿರುವ ಧಾರ್ಮಿಕ ತತ್ವಗಳು ಯಾವುವು ಎಂಬುದನ್ನು ದಯವಿಟ್ಟು ವಿವರಿಸಿ. ಈ ಧರ್ಮದ ಬಗ್ಗೆ ಇಲ್ಲಿ ಕೇಳ್ತಾ ಇದ್ದಾನೆ. ಈಗ ನಾವು ಭಾವಾರ್ಥಕ್ಕೆ ಹೋಗುವ. ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣಾರವಿಂದ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಕಿ ಜೈ. ಭಾವಾರ್ಥ ಓಕೆ. ವ್ಯಕ್ತಿಯು ಅವನು ಯಾರೇ ಆಗಿರಲಿ, ಏನೇ ಆಗಿರಲಿ, ಎಲ್ಲ ಮಾನವ ಜೀವಿಗಳ ವರ್ಗಗಳಿಗೂ ಸಮಾನವಾದ ಧರ್ಮವೆಂದರೆ ಭಕ್ತಿ ಸೇವೆ ಮಾತ್ರ. ನೋಡಿ, ಇದು ನಮ್ಮಂತಲ್ಲ, ಎಲ್ಲ ಜೀವಿಗಳ ಕಾನ್ಸ್ಟಿಟ್ಯೂಷನ್ ಪೊಸಿಷನ್ ಅಂತ ಭಕ್ತಿ ಸೇವೆ, ಭಗವಂತನಿಗೆ ಸೇವೆ ಮಾಡುವಂಥದ್ದು. ಯಾರೇ ಆಗಿರಲಿ, ಏನೇ ಆಗಿರಲಿ, ಎಸ್, ಎಲ್ಲ ಮಾನವ ಜೀವಿಗಳ ವರ್ಗಗಳಿಗೂ ಸಮಾನವಾದ, ಅಂದ್ರೆ ಮನುಷ್ಯ ಆದ ಮೇಲೆ ನಾವು ಭಗವಂತನ ಸೇವೆ ಮಾಡಬೇಕು. ಭಗವಂತನ ಭಕ್ತಿ ಸೇವೆಯಲ್ಲಿ ಪ್ರಾಣಿಗಳನ್ನು ಕೂಡ ಸೇರಿಸಬಹುದು. ಯಾಕೆಂದ್ರೆ ಬ್ರಹ್ಮ ಇರುವಂಥದ್ದು, ಬ್ರಹ್ಮ ಈ ವೃಂದಾವನಕ್ಕೆ ಬರ್ತಾನೆ, ಈ ಗೋಪ ಫ್ರೆಂಡ್ಸ್ ಮತ್ತೆ ಹಸುಗಳನ್ನು ಕರುಗಳನ್ನು ಅಪಹರಿಸ್ತಾನೆ. ಮತ್ತೆ ವಾಪಸ್ ಗೊತ್ತಾಗ್ತದೆ, ಮತ್ತೆ ಅವ ಅಡ್ಡ ಬೀಳ್ತಾನೆ ಕೃಷ್ಣನಿಗೆ, ಮಾಡಿ ತಪ್ಪು. ಬ್ರಹ್ಮ ಹೇಳುವಂಥದ್ದು, ಇನ್ ವೃಂದಾವನ ಫಿರೋಷಿಯಸ್ ಎನಿಮಲ್ಸ್ ಲೂಸ್ ದೇರ್ ಫಿರೋಷಿಯಸ್ ನೇಚರ್. ಎಂತ ಇದು? ಎಂತಂದ್ರೆ ವೃಂದಾವನದಲ್ಲಿ ಈ ಆನೆ ಆಗ್ಲಿ, ಸಿಂಹ ಆಗ್ಲಿ, ನರಿ ಆಗ್ಲಿ, ಹುಲಿ ಆಗ್ಲಿ, ಜಿಂಕೆ, ಎಲ್ಲ ಪ್ರಾಣಿಗಳು ಒಟ್ಟಿಗಿರುವಂಥದ್ದು. ಅಂಡ್ ಪ್ರಭುಪಾದ ಹೇಳುವಂಥದ್ದು, ದೇ ಡ್ರಿಂಕ್ ಮಿಲ್ಕ್ and they are totally absorbed in Krishna's service. ಪ್ರಾಣಿಗಳನ್ನು ಕೂಡ ಸೇರಿಸಬಹುದು ನೋಡಿ, ಇದು ಒಂದು ಇನ್ಸ್ಟೆನ್ಸ್. ಈಗ ನೀವು ಎಲ್ಲಿಯಾದ್ರೂ ನೋಡಿದ್ದೀರಾ ಜಿಂಕೆ, ಹುಲಿ, ಆನೆಲ್ಲ ಒಟ್ಟಿಗೆ ಇರುವಂಥದ್ದು? ಇನ್ನೊಂದು ಇನ್ಸ್ಟೆನ್ಸ್ ಉಂಟು. ಚೈತನ್ಯ ಮಹಾಪ್ರಭು ಜಾರ್ಖಂಡ್ ಫಾರೆಸ್ಟ್ ಅಲ್ಲಿ ಹೋಗುವಾಗ ಎಲ್ಲ ಪ್ರಾಣಿಗಳು ಒಟ್ಟು ಸೇರಿ ಕುಣಿಯಿತು. ಯಾಕೆ? ಸೆಂಟ್ರಲ್ ಕೃಷ್ಣ ಇದ್ದಾನೆ, ಚೈತನ್ಯೋತ್ಸವದ ಕೃಷ್ಣ, ಎಲ್ಲ ಪ್ರಾಣಿಗಳು. ಪ್ರಭುಪಾದಲ್ಲಿ ಹೇಳ್ತಾರೆ, ಚೈತನ್ಯ ಮಹಾಪ್ರಭು ಸಾಕ್ಷಾತ್ ಕೃಷ್ಣ, ಅವರಿಗೆ ಪ್ರಾಣಿಗಳನ್ನು ಕುಣಿಸ್ಲಿಕ್ಕೆ ಆಯಿತು, ನಾವು ಅಟ್ಲೀಸ್ಟ್ ಮನುಷ್ಯರನ್ನು ಕುಣಿಸುವ. ಪ್ರಭುಪಾದ ಮನುಷ್ಯರನ್ನು ಕುಣಿಸಿದ್ರು, ರಥಯಾತ್ರೆ ಮಾಡಿ ಕುಣಿಸಿದ್ರು. ನಮಗೆ ಅದು ಕೂಡ ಕುಣಿಸ್ಲಿಕ್ಕೆ ಆಗುದಿಲ್ಲ. ನಮ್ಮ ಕಂಡೀಷನ್ ನೋಡಿ. ಹಾಗೆ ನಾವು ಎಲ್ಲಿ ಇದ್ದೇವೆ ನಮ್ಗೆ ಗೊತ್ತಾಗ್ಬೇಕು, ನಮ್ಮ ಪ್ಲೇಸ್. ಹಾಗಾಗಿ ಪ್ರಾಣಿಗಳನ್ನು ಕೂಡ ಸೇರಿಸಬಹುದು ಭಕ್ತಿ ಸೇವೆಯಲ್ಲಿ. ಇದಕ್ಕೆ ಅತ್ಯುತ್ತಮ ಉದಾಹರಣೆ ಅಂದರೆ ಭಗವಾನ್ ಶ್ರೀರಾಮನ ಮಹಾಭಕ್ತನಾದ ಶ್ರೀ ವಜ್ರಾಂಗ ಜಿ ಅಥವಾ ಹನುಮಂತ. ನಿಮ್ಗೆಲ್ಲರಿಗೂ ಗೊತ್ತುಂಟು ರಾಮಾಯಣದ. ನಾವು ಅಲ್ಲಿ ಎಲ್ಲ ವಾನರ ಸೈನ್ಯ ಇತ್ತು. ನಾವು ಈಗಲೇ
ಸರ್ ಈಗಾಗಲೇ ವಿಚಾರ ಮಾಡಿದಂತೆ ಅವರು ಭಗವಂತನ ಸಾಚ ಭಕ್ತರ ಮಾರ್ಗದರ್ಶನದಲ್ಲಿ ಇರುವುದಾದರೆ ಮೂಲ ನಿವಾಸಿಗಳು ಮತ್ತು ನರಭಕ್ಷಕರು ಕೂಡ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿಸಬಹುದು. ಹೇಗೆಂದ್ರೆ ಪ್ರಭುಪಾದರು ಹೇಳುವಂಥದ್ದು, ಈಗ ನಾಯಿ ಹೇಗೆಂದ್ರೆ ಈಗ ಶಾಸ್ತ್ರ ಪ್ರಕಾರ ಈಗ ನಾವು ನಾಯಿ ಟಚ್ ಮಾಡಿದ್ರೆ ನಾವು ಸ್ನಾನ ಮಾಡ್ಲಿಕ್ಕೆ ಉಂಟು, ಹಾಗೆ ನಾವು ನಾಯಿನ ಸ್ವಲ್ಪ ದೂರ ಇರ್ತೇವೆ, ಯಾಕೆಂದ್ರೆ ಅದು ತಮ್ಮ ಗುಣ. ಪ್ರಭುಪಾದರು ಒಂದು ಹಸುವನ್ನು ಟಚ್ ಮಾಡಿ ನಾವು ಪೂಜೆ ಮಾಡ್ಬೋದು, ಅದು ಸತ್ವಗುಣ. ನಾಯಿ ತಮ್ಮ ಗುಣ. ಅದೇ ರೀತಿ ಖಾಲಿ ಮನುಷ್ಯರಲ್ಲಿ ಮಾತ್ರ ಅಲ್ಲ, ಪ್ರಾಣಿಗಳಲ್ಲಿ ಉಂಟು, ಪಕ್ಷಿಯಲ್ಲಿ ಕೂಡ ಕಾಗೆ ತಮ್ಮ ಗುಣ, ಹಂಸ ಸತ್ವಗುಣ. ಕೆಲವು ಫಲ ಕೊಡುವ ಮರ ಉಂಟು, ಅದು ಸತ್ವಗುಣ. ವೇಸ್ಟ್ ಮರ ಅದು ತಮ್ಮ ಗುಣ. ಹಾಗಾಗಿ ಪ್ರಭುಪಾದರು ಹೇಳುವಂಥದ್ದು, ಈಗ ನಾಯಿ ತಮ್ಮ ಗುಣ. ಆದ್ರೆ ಭಾಗವತಮಲ್ಲಿ ನಾಯಿ ಬಾಲ ವೇಸ್ಟ್ ಇಲ್ಲ ಅಂತ. ಯಾಕೆ? ಅಲ್ಲಿ ಎಕ್ಸಾಂಪಲ್ ಕೊಡ್ಲಿಕ್ಕೆ ಆಗ್ತದೆ. ಭಗವಂತನ ಸೃಷ್ಟಿಯಲ್ಲಿ ಯಾವುದು ವೇಸ್ಟ್ ಇಲ್ಲ. ಭಗವಂತ ಎಲ್ಲರನ್ನೂ ಯೂಸ್ ಮಾಡ್ತಾನೆ. ಅದು ನಮ್ಗೆ ಹೇಗೆ ಯೂಸ್ ಮಾಡೋದು ಗೊತ್ತಿರಬೇಕು. ಶ್ರೀನಾರದ ಮುನಿಗಳ ಮಾರ್ಗದರ್ಶನದಲ್ಲಿ ಕಾಡಿನ ಬೇಟೆಗಾರನೊಬ್ಬನು ಭಗವಂತನ ಅತ್ಯಂತ ವಿದ್ಯುತ್ ಭಕ್ತನಾದನೆಂಬ ಕಥನವೊಂದು ಸ್ಕಂದ ಪುರಾಣದಲ್ಲಿದೆ. ನಿಮ್ಗೆಲ್ಲರಿಗೂ ಗೊತ್ತುಂಟು. ರತ್ನಾಕರ ಅಂದ್ರೆ ಈ ಲೆಟರ್ ವಾಲ್ಮೀಕಿ ಆದದ್ದು. ಮತ್ತೆ ಇನ್ನೊಂದು ಮೃಗಾರಿ ಎಂತ ಆಗ್ತದೆ, ಮೃಗಾರಿ ಕೊಲ್ತಾ ಇದ್ದ, ಅರ್ಧ ಕೊಲ್ತಾ ಇದ್ದ, ಖುಷಿ ಆಗ್ತಾ ಇದ್ದ ಅವನಿಗೆ. ಈ ರತ್ನಾಕರ ಕೂಡ ಅವನಿಗೆ ತುಂಬಾ ಎಂತ ಹೇಳೋದು ನೀಚ, ಅಂದ್ರೆ ಅವನಿಗೆ ಮರ ಹೇಳಲಿಕ್ಕೆ ಹೇಳಿದ್ರು. ಅಂದ್ರೆ ದೇವರ ಹೆಸರು ಕೂಡ ಅಂದ್ರೆ ಅಷ್ಟವ ಬೇಡದ್ ಮಾಡಿದ್ದಾನೆ, ಮಾಂಸಾರಿ. ಹಾಗಾಗಿ ಮರ ಹೇಳಿ ಲಾಸ್ಟಿಗೆ ರಾಮ ಆಯ್ತದು. ಅದೇ ರೀತಿ ಈ ಮೃಗಾರಿ ಕೂಡ ಅರ್ಧ ಕೊಲ್ತಾ ಇದ್ದ. ನಾಡದು ಎಂತ ಮಾಡಿದ್ರು? ಯಾಕೆ ಅರ್ಧ ಕೊಲ್ಲುವುದಂತ ಅಲ್ಲ, ಅಂದ್ರೆ ಕೆಲವರಿಗೆಲ್ಲ ಅರ್ಧ ಕೊಲ್ಲುವಂಥದ್ದು ಹುಚ್ಚ, ಅವರಿಗೆ ಫುಲ್ಲು ಕೊಲ್ಲುವುದಿಲ್ಲ, ಅದು ಇದಾಗುವಂಥದ್ದು, ಎಂತ ಹೇಳುವಂಥದ್ದು, ಸಾಯುವುದನ್ನು ನೋಡಿ ಕೆಲವರಿಗೆ ಅದು ಖುಷಿ ಆಗ್ತದೆ, ನಗಾಡ್ತಾ ಇರ್ತಾರೆ. ಹಾಗೆ ಅವ ಹೇಳ್ತಾನೆ, ನನಗೆ ಬಿಸ್ನೆಸ್ ಆಯ್ತು, ನನಗೆ ತಂದೆ ಇದನ್ನೇ ಕಳಿಸ್ಕೊಟ್ಟೆ, ಮತ್ತೆ ನಾನು ಎಂತ ತಿನ್ನೋದು? ನಿಮಗೆ ತಿನ್ನುವುದು ನಾನು ವ್ಯವಸ್ಥೆ ಮಾಡಿದ್ರೆ ಇದು ಬಿಡ್ತೀಯಾ? ಎಸ್, ಅದನ್ನು ಬಿಡ್ತಾನೆ. ಮತ್ತೆ ತಿನ್ಲಿಕ್ಕೆ ಎಷ್ಟು ಬರ್ತದೆ? ಅನ್ಲಿಮಿಟೆಡ್ ಬರ್ತದೆ, ಅನ್ಲಿಮಿಟೆಡ್. ಇದು ಎಲ್ಲರಿಗೂ ಗೊತ್ತು. ಹಾಗಾಗಿ ಎಂಥವ್ರು ಕೂಡ ಚೇಂಜ್ ಆಗ್ಬೋದು. ಭಕ್ತಿಯ ಪ್ರೊಸೆಸ್ ಅಷ್ಟು ಪವರ್ಫುಲ್, ತುಂಬಾ ಪವರ್ಫುಲ್. ಪ್ರಭುಪಾದರು ಹೇಳುವಂಥದ್ದು, ಸಪೋಸ್ ನಾವೀಗ ಕಬ್ಬಿಣವನ್ನು ಬೆಂಕಿಗೆ ಹಾಕಿದ್ರೆ ಮತ್ತೆ ಅದು ಕಬ್ಬಿಣಲ್ಲ, ನೋಮೂರ್, ಅದು ಬೆಂಕಿ ಆಗ್ತದೆ. ಅದೇ ರೀತಿ ನಾವು ಭಕ್ತಿಯ ಪ್ರೊಸೆಸ್ ಅಲ್ಲಿ ಟೈಮ್ ಹಿಡಿತದೆ, ಒಮ್ಮೆಲೆ ಆಗುದಿಲ್ಲ, ತುಂಬಾ ವರ್ಷ ಹಿಡಿತದೆ. ಅದು ನಮಗೆ ಪೇಷನ್ಸ್ ಇರಬೇಕು. ಆಗ್ತೇವೆ ನಾವು, ಒಂದಲ್ಲ ಒಂದು ದಿವಸ ನಾವು ಶುದ್ಧ ಪ್ಯೂರ್ ಆಗ್ತೇವೆ. ಈಗ ಸ್ವಲ್ಪ ಪ್ಯೂರ್ ಇಲ್ಲ ನಾವು, ಈಗ ಗೊತ್ತಾಗಿ ನಾವು ಪ್ಯೂರ್ ಇಲ್ಲ ಅಂತ ನಮಗೆ. ಈಗ ಎಂತಾಗುವಂಥದ್ದು ಪ್ರೊಸೆಸ್ ಅಲ್ಲಿ ಇದ್ದೇವೆ ನಾವು, ಕ್ಲೀನಿಂಗ್ ಪ್ರೊಸೆಸ್ ಅಲ್ಲಿ. ಚೇತೋ ದರ್ಪಣ ಮಾರ್ಜನ, ಕ್ಲೀನಿಂಗ್ ಪ್ರೊಸೆಸ್ ಅಲ್ಲಿ ಇದ್ದೇವೆ ನಾವು. ಚೇತ ಅಂದ್ರೆ ಕಾನ್ಶಿಯಸ್ನೆಸ್, ದರ್ಪಣ ಅಂದ್ರೆ ಕನ್ನಡಿ, ಮಾರ್ಜನ ಅಂದ್ರೆ ಕ್ಲೀನ್ ಮಾಡೋದು. ಎಂತ ಕನ್ನಡಿಲಿ ಎಂತ ಉಂಟು? ಕಾಮ ಫಸ್ಟ್ ಅಂತೆ. ಕಾಮ ಬಂದ್ರೆ ಉಳಿದೆಲ್ಲ ಬರ್ತದೆ. ಪ್ರಭುಪಾದರು ಕಾಮ ಬಂದ್ರೆ ಉಳಿದೆಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಕಾಮ, ಕ್ರೋಧ, ಮದ, ಮೋಹ, ಮತ್ಸರ್ಯ, ಅಸೂಯೆ, ಹೊಟ್ಟೆಗೆಚ್ಚು. ಹಾಗಾಗಿ ಇದೆಲ್ಲ ಹೋಗ್ಬೇಕಲ್ಲ, ಇದು ಹೋಗ್ಲಿಕ್ಕೆ ಟೈಮ್ ಇರ್ತದೆ, ಆದ್ರೆ ಹೋಗ್ತದೆ. ಆದ್ರಿಂದ ಭಗವಂತನಿಗೆ ಸಲ್ಲಿಸುವ ಭಕ್ತಿ ಸೇವೆಯಲ್ಲಿ ಪ್ರತಿಯೊಬ್ಬ ಜೀವಿಯು ಸಮಾನವಾಗಿ ಪಾಲ್ಗೊಳ್ಳಬಹುದು. ನೋಡಿ, ಡಿಸ್ಕ್ರಿಮಿನೇಷನ್ ಇಲ್ಲ. ಕೃಷ್ಣ ಪ್ರಜ್ಞೆ ಎಲ್ಲರಿಗೂ, ಅಲ್ಲಿ ಡಿಸ್ಕ್ರಿಮಿನೇಷನ್ ಭಗವಂತ ಮಾಡುವುದಿಲ್ಲ. ಎಲ್ಲರಿಗೂ ಒಂದೇ ರೀತಿ. ಇದು 32ನೇ ಶ್ಲೋಕ. ಯಾವ ಶ್ಲೋಕ? 9ನೇ ಅಧ್ಯಾಯ 32ನೇ ಶ್ಲೋಕ. ಮಾಮಿ ಪಾರ್ಥ ವ್ಯಪಾಶ್ರಿತ್ಯ ಯೇ ಅಪಿ ಸೂಯ ಪಾಪ ಯೋನಯ ಶ್ರಿಯೋ ವೈಶ್ಯ ತಥಾ ಶೂದ್ರ ತೇ ಅಪಿ ಯಾಂತಿ ಪರಾಂ ಗತಿ. ಅಂದ್ರೆ ಕೀಳು ಜನ್ಮದವಾದ್ರೂ ಕೂಡ, ಸ್ತ್ರೀ ಆದ್ರೂ ಕೂಡ, ವೈಶ್ಯ ಆದ್ರೂ ಕೂಡ, ವೈಶ್ಯ
ಶೂದ್ರ ಅದು ಕೂಡ ಅವರಿಗೆ ಪರಮಗತಿ ಸಿಗ್ತದೆ. ಪರಮಗತಿ ಸಿಗ್ತದೆ. ಕೃಷ್ಣ ಪ್ರಜ್ಞೆ ಪ್ರೊಸೆಸ್ ಆಗಿ ಉಂಟು, ತುಂಬಾ ಪವರ್ಫುಲ್. ಪ್ರಭುದು ಹೇಳ್ತಾರೆ, ಈ ಚಂಡಾಲರಿದ್ದಾರೆ, ಅಸ್ಸಾಮಲ್ಲಿದ್ದಾರೆ, ಚೈನಾದಲ್ಲಿದ್ದಾರೆ, ಜಪಾನಲ್ಲಿದ್ದಾರೆ, ಕೊರಿಯಾದಲ್ಲಿದ್ದಾರೆ. ಚಂಡಾಲರ ಅಂತ ಯಾವುದನ್ನು ಕೂಡ ತಿಂತಾನೆ. ಕಪ್ಪೆ, ಇರುವೆ, ಹಾವು, ನಾಯಿ ಮಾಂಸ ಎಲ್ಲ, ಕೋಳಿ ಮಾಂಸ ಎಲ್ಲ ತಿನ್ನುವಂಥದ್ದು. ಡಿಸ್ಕ್ರಿಮಿನೇಷನ್ ಇಲ್ಲ. ಅವರಿಗೆ ಚಂಡಾಲರ ಅಂತ ಹೇಳ್ತಾರೆ. ಅಂಥವು ಕೂಡ ಪರಮಗತಿಯನ್ನು ಹೋಗ್ಬೋದಂದ್ರೆ ಹೇಗೆ? ಕೃಷ್ಣ ಪ್ರಜ್ಞೆಯ ಪ್ರೊಸೆಸ್ ಆಗಿ ಉಂಟು, ತುಂಬಾ ಪವರ್ಫುಲ್. ಸಮಾನವಾಗಿ ಪಾಲ್ಗೊಳ್ಳಬಹುದು. ವಿವಿಧ ದೇಶಗಳು ಮತ್ತು ಸಾಂಸ್ಕೃತಿಕ ಸನ್ನಿವೇಶಗಳಿಗೆ ಅನುಗುಣವಾಗಿ ಮಾಡಿದ ಧಾರ್ಮಿಕ ಸ್ವೀಕಾರಗಳು ಮಾನವರೆಲ್ಲರಿಗೆ ಸಾಮಾನ್ಯವಾದ ಧರ್ಮವೇನಲ್ಲ. ಎಸ್, ಎಸ್, ಬೇರೆ ಬೇರೆ ದೇಶದಲ್ಲಿ ಮಾಡಿದ್ದು ಸಮಾನ ಏನಲ್ಲ. ಬದಲಾಗಿ ಎಲ್ಲದರ ಮೂಲ ತತ್ವ ಭಕ್ತಿ ಸೇವೆ ಆಗಿದೆ. ಮೂಲ ಎಂತ? ಭಕ್ತಿ ಸೇವೆ. ಧಾರ್ಮಿಕ ತತ್ವದ ನಿರ್ದಿಷ್ಟ ಮಾದರಿಯೊಂದು ದೇವೋತ್ತಮ ಪರಮಪುರುಷನ ಸಾರ್ವಭೌಮತ್ವವನ್ನು ಮನ್ನಿಸದೆ ಹೋದರೂ ಅನುಯಾಯಿಗಳು ಒಬ್ಬ ವಿಶಿಷ್ಟ ನಾಯಕನು ಹಾಕಿಕೊಟ್ಟ ಶಿಸ್ತಿನ ತತ್ವಗಳನ್ನು ಮಾನ್ಯ ಮಾಡಲೇಬೇಕು. ಮನ್ನಿಸದೆ ಹೋದರೂ ಕೂಡ, ಆದರೆ ಯಾರು ವಿಶಿಷ್ಟ ನಾಯಕನು ಹಾಕಿಕೊಟ್ಟ ಶಿಸ್ತಿನ ತತ್ವಗಳನ್ನು ಮಾನ್ಯ ಮಾಡಲೇಬೇಕಂತ ಅಂತ ಒಂದು ಧಾರ್ಮಿಕ ಪಂಗಡದ ನಾಯಕನು ಎಂದಿಗೂ ಪರಮ ನಾಯಕನಾಗಿರುವುದಿಲ್ಲ. ಏಕೆಂದರೆ ಅಂತ ಸಾಂದರ್ಭಿಕ ನಾಯಕನು ಸ್ವಲ್ಪ ಮಟ್ಟಿಗಿನ ತಪಸ್ಸನ್ನು ಆಚರಿಸಿದ ನಂತರವೇ ನಾಯಕನ ಪಟ್ಟವನ್ನು ಏರುತ್ತಾನೆ. ಭಗವಾನ್ ಕೃಷ್ಣನ ಲೀಲೆಗಳಲ್ಲಿ ನಾವು ನೋಡುವಂತೆ ನಾಯಕನಾಗಲು ದೇವೋತ್ತಮ ಪರಮಪುರುಷನು ಯಾವ ಶಿಸ್ತಿನ ಕ್ರಮಕ್ಕೆ ಒಳಗಾಗುತ್ತದೆ. ಇದರಲ್ಲಿ ಎಂತ ಹೇಳುವುದಂದ್ರೆ, ಪ್ರಭುದೇವ ಒಂದು ಗಾಡ್ ಈಸ್ ಆಲ್ವೇಸ್ ಗಾಡ್. ಹೀಗಂದ್ರೆ ಪ್ರಭುಪಾದ ಭಾರತಕ್ಕೆ ಬರುವಾಗ ಆಂಧ್ರದಲ್ಲಿ ಈಗ ದೇವರಾದರು, ಒರಿಸ್ಸಾದಲ್ಲಿ ದೇವರಾದರು, ಬೆಂಗಾಲಲ್ಲಿ ದೇವರಾದರು. ಪ್ರಭುದೇವ ಹೀಗೆ ಅಂತ ದೇವರಾದದು ಅಲ್ಲ, ನಮ್ಮ ಅವರು 20 ವರ್ಷ ತಪಸ್ಸು ಮಾಡಿದ್ರು ಹಿಮಾಲಯದಲ್ಲಿ ಹೋಗಿ, ಮತ್ತೆ ಈಗ ದೇವರಾದರು. ದೇವರಿಗೆ ತಪಸ್ಸು ಮಾಡ್ಬೇಕಂತ ಇಲ್ಲ. ಪ್ರಭುದೇವ ಹೇಳಿದ್ರು, ಓಕೆ ನಿಮ್ಮ ದೇವರಿಗೆ ಎಲ್ಲಿದ್ದಾರೆ? ಅವರಿಗೆ ಹಲ್ಲು ನೋವು. ದೇವರಿಗೆ ಹಲ್ಲು ನೋವು ಬರುವುದಿಲ್ಲ. ಎಂತ ಇದು? ಯಾವ ದೇವರಿದು? ಸೋ ಕಾಲ್ಡ್ ಗಾಡ್, ಐ ಆಮ್ ಗಾಡ್, ಯು ಆರ್ ಗಾಡ್, ಸೆಲ್ಫ್ ಪೋಸ್ ಗಾಡ್ ಪ್ರಭುದೇವ ಹೇಳ್ತಾರೆ. ಹಾಗಾಗಿ ದೇವರು ಯಾವಾಗಲೂ ದೇವರೇ. ಪ್ರಭುದೇವ ಗಾಡ್ ಈಸ್ ಆಲ್ವೇಸ್ ಗಾಡ್, ಡಾಗ್ ಈಸ್ ಆಲ್ವೇಸ್ ಡಾಗ್. ಸ್ಪೆಲ್ಲಿಂಗ್ ಸೇಮ್, DOG ಡಾಗ್, GOD ಗಾಡ್. ಆದರೆ ದೇವರು ನಾಯಿ ಅಲ್ಲ, ನಾಯಿಗೆ ದೇವರಾಗ್ಲಿಕ್ಕೆ ಆಗುವುದು. ಇದೊಂದು ಹಿಡಿಬೇಕು ನಾವು. ಹಾಗಾಗಿ ಇಲ್ಲಿ ಪ್ರಭುದೇವ ಲಾಸ್ಟ್ ಅದನ್ನೇ ಇಲ್ಲಿ ವಿವರಿಸ್ತಾ ಇದ್ದಾರೆ. ಭಗವಾನ್ ಕೃಷ್ಣ ಲೀಲೆಗಳಲ್ಲಿ ನಾವು ನೋಡುವಂತೆ ನಾಯಕನಾಗಲು ದೇವೋತ್ತಮ ಪರಮಪುರುಷನು ಯಾವ ಶಿಸ್ತಿನ ಕ್ರಮ ಒಳಗಾಗುವ ಅಗತ್ಯ? ಅವ ಯಾವಾಗಲೂ ದೇವರೇ, ಎನಿ ಟೈಮ್. ಜೀವನೋಪಾಯದ ಮಾರ್ಗದರ್ಶಿ ಸೂತ್ರಗಳನ್ನು ಅನುಸರಿಸುವ ವರ್ಣಾಶ್ರಮ ಧರ್ಮ ತತ್ವಗಳು ಕೂಡ ಭಕ್ತಿ ಸೇವೆಯ ತತ್ವಗಳನ್ನು ಅವಲಂಬಿಸಿವೆ. ಈಗ 4 ವರ್ಣ, 4 ಆಶ್ರಮ: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. 4 ಆಶ್ರಮ: ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಈಗ ಹೇಗೆ ಅಂದ್ರೆ, ಇದನ್ನು ಮಾಡಿದ ಯಾಕೆ? ಕೃಷ್ಣ ಪ್ರಜ್ಞೆ ಮಾಡ್ಲಿಕ್ಕೆ. ಕೃಷ್ಣ ಮಾಡಿದ್ದು ಸೆಂಟ್ರಲ್ ಕೃಷ್ಣ ಇರ್ಲಿಕ್ಕೆ. 4 ವರ್ಣ ಆಗಲಿ, 4 ಆಶ್ರಮ ಆಗಲಿ. ಹಾಗೆ ಇಲ್ಲಿ ಹೇಳೋದು ಅದೇ, ಜೀವನೋಪಾಯದ ಮಾರ್ಗದರ್ಶಿ ಸೂತ್ರಗಳನ್ನು ಅನುಸರಿಸುವ ವರ್ಣಾಶ್ರಮ ಧರ್ಮ ತತ್ವಗಳು ಕೂಡ ಭಕ್ತಿ ಸೇವೆಯ ತತ್ವಗಳನ್ನು ಅವಲಂಬಿಸಿದೆ. ಹಾಗೆ ಇದು ಕೂಡ ಇದಕ್ಕೆ ಡಿಪೆಂಡ್, ಭಕ್ತಿ ಸೇವೆಗೆ, ವರ್ಣಾಶ್ರಮ. Probably if bhakti devotional service is there, then you can make varnashrama, or else you can't make. ಆಗುದಿಲ್ಲ ಮಾಡ್ಲಿಕ್ಕೆ. ತನ್ನ ವೃತ್ತಿಪರ ಕರ್ಮಗಳ ಫಲವನ್ನು ಭಗವಂತನ ಭಕ್ತಿ ಸೇವೆಯಲ್ಲಿ ಸುಮ್ಮನೆ ಅರ್ಪಿಸುವ ಮೂಲಕ ಒಬ್ಬ ವ್ಯಕ್ತಿಯು ಬದುಕಿನ ಪರಿಪೂರ್ಣ ಸಾಧಿಸಬಹುದು ಎಂದು ಭಗವತೆ ಹೇಳಿದೆ. ನೋಡಿ, ಈಗ ಇದನ್ನು ಹೇಳ್ತೇನೆ, ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ, ಇದು ತಲೆಗೆ ಹೋಗ್ಲಿ, ಪಾಯಿಂಟ್ಸ್ ಅನ್ನು ಬರೆದುಕೊಳ್ಳಿ ಎಂತ ಅಂತ ನೋಡಿ. ಫಸ್ಟಿಗೆ ಕೃಷ್ಣ ಹೇಳುವಂಥದ್ದು 2ನೇ ಅಧ್ಯಾಯದ 47ನೇ ಶ್ಲೋಕ, ಕರ್ಮಾಣಿ ಏವ ಅಧಿಕಾರಸ್ಥೆ
ಇದರ ಅರ್ಥ ಅಂತ ನಿನಗೆ ನಿಯೋಜಿತ ಕರ್ತವ್ಯ ಮಾಡೋದಕ್ಕೆ ಅಧಿಕಾರ. ನೀನು ಕೆಲಸ ಮಾಡಬೇಕು, ಕೆಲಸ ಮಾಡಿ, ನೀನು 8 ಗಂಟೆ ಕೆಲಸ ಮಾಡಲೇಬೇಕು. ಸೆಕೆಂಡ್, ಮಾಫಲೇಶು ಕದಾಚನ, ಕೆಲಸ ಮಾಡಿದ ಮೇಲೆ ಫಲ, ಕರ್ಮಫಲಕ್ಕೆ ನಿನಗೆ ಅಧಿಕಾರವಿಲ್ಲ, ಅಂದ್ರೆ ಭಗವಂತನ ಕೊಡ್ಬೇಕಂತ. ಈಗ ನಮಗೆ ನಾನು ಕೆಲಸ ಮಾಡಬೇಕು, ಫಲ ಭಗವಂತನ ಕೊಡ್ಬೇಕು, ಕೃಷ್ಣನಿಗೆ ಹುಚ್ಚು ಮಾಡಿ ನಾನು ಕೊಡುವುದಿಲ್ಲ, ಈ ರೀತಿ ನಮ್ಗೆ ಥಾಟ್ ಬರ್ಬೋದು. ಅದಕ್ಕೆ ನೆಕ್ಸ್ಟ್ ಹೇಳ್ದ ನೋಡಿ, ಮಾ ಕರ್ಮ ಫಲ ಹೇತು ಭೂರ್, ಅಂದ್ರೆ ಕರ್ಮಫಲಕ್ಕೆ ನೀನು ಕಾರಣ ಎಂದು ಭಾವಿಸಲು ಬೇಡ. ಈಗ ನಮ್ಗೆ ಎಂತ ನಾನು ಕೆಲಸ ಮಾಡಿದ್ಮೇಲೆ ನಾನು ಕಾರಣ ಕೃಷ್ಣ, ಸರ್ವ ಕಾರಣ, ನೀನು ಕಾರಣ ಅಲ್ಲ, ನೀನು ಕಾರಣ ಅಲ್ಲ. ಈಗ ಹೇಗಂದ್ರೆ ನಮ್ಗೆ ಈಗ ಒಂದು ಸ್ಟ್ರೋಕ್ ಆಗ್ತದೆ, ನಮ್ಮ ಒಂದು ಸೈಡ್ ಪ್ಯಾರಲಿಸಿಸ್ ಆಗ್ತದೆ, ಮತ್ತೆ ನಾವು ತಿಂತಾ ಇರ್ತೇವೆ, ಇದಕ್ಕೆ ಯಾರು ಕಾರಣ? ನಮ್ಗೆ ಎಂತ ಕೆಲಸ ಮಾಡ್ಲಿಕ್ಕೆ ಆಗುದು? ನಾವು ಹೀಗಿದ್ದೇವೆ ಮನೆಯಲ್ಲಿ ಚೇರಲ್ಲಿ ಕೂತ್ಕೊಂಡು, ಬೆಡ್ಡಲ್ಲಿ. ಹಾಗೆ ಕಾರಣ ಕೃಷ್ಣ, ನಿನ್ನ ಹೆಲ್ತ್ ಅನ್ನು ಸರಿ ಕೊಟ್ಟಿದ್ದಾನೆ, ಅದನ್ನು ನೀನು ಅದಕ್ಕೆ ನೀನು ಭಗವಂತನಿಗೆ ಕೃತಜ್ಞ ಇರಬೇಕು, ಗ್ರಾಟಿಟ್ಯೂಡ್. ನೀನು ಕೆಲಸ ಮಾಡ್ಲಿಕ್ಕೆ ಆಗ್ತಾ ಉಂಟು, ಹೆಲ್ತ್ ಕೊಲಾಪ್ಸ್ ಎಂತ ಮಾಡ್ಲಿಕ್ಕೆ ಆಗ್ತದೆ ನಿಮಗೆ? ಹಾಗೆ ಕರ್ಮಫಲಕ್ಕೆ ನೀನು ಕಾರಣ ಎಂದು ಭಾವಿಸಲು ಬೇಡ. ಈಗ ನಮಗೆ ಇನ್ನೊಮ್ಮೆ ಪ್ರಶ್ನೆ ಬರ್ಬೋದು, ಕೃಷ್ಣ ಹೇಳ್ತಾನೆ ನಾನು ಕೆಲಸ ಮಾಡಬೇಕು, ಕೃಷ್ಣ ಹೇಳ್ತಾನೆ ಫಲವನ್ನು ನನಗೆ ಕೊಡು ಅಂತ, ಫಲಕ್ಕೆ ಅವನೇ ಕಾರಣ, ನಾನು ಯಾಕೆ ಕೆಲಸ ಮಾಡೋದು? ನಾನು ಕೆಲಸ ಮಾಡೋದಿಲ್ಲ, ನಾನು ಆರಾಮ್ಸೆ ಇರ್ತೇನೆ, ಟಿವಿ ನೋಡ್ತಾ ಸೋಫಾದಲ್ಲಿ ಇರ್ತೇನೆ ಕೂತ್ಕೊಂಡಿಗೆ, ಈ ರೀತಿ ನಮಗೆ ಯೋಚನೆ ಬರ್ಬೋದು. ಅದಕ್ಕೆ ಭಗವಂತ ಹೇಳುವಂತ ನೆಕ್ಸ್ಟ್ ಲಾಸ್ಟ್ ಸೆಂಟೆನ್ಸ್, ಮಾತೇ ಸಂಘ ಅಸ್ತು ಅಕರ್ಮಣಿ, ಕರ್ಮವನ್ನು ಬಿಡಬೇಕೆಂದು ನಿಮ್ಮ ಮನಸ್ಸಾಗಿರಲಿ. ನೋಡಿ, ಭಗವಂತ ನಮ್ಮ ಐಡಿಯಾ ಎಲ್ಲ ಗೊತ್ತುಂಟು, ಪ್ಲಾನ್ ಎಲ್ಲ ಗೊತ್ತುಂಟು. ನಾವು ಎಣಿಸೋದು ನಾವು ಚತುರ ಅಂತ, ಕೃಷ್ಣ ಬಡ ಚತುರ, ನಮಗಿಂತ ಚತುರವ. ಹಾಗೆ ನಾವು ಭಗವಂತನ ಮೋಸ ಮಾಡ್ಲಿಕ್ಕೆ ಆಗುದಿಲ್ಲ. ಹೇಗೆಂದ್ರೆ ಒಮ್ಮೆ ಗುರುಕುಲ ಟ್ರೈನಿಂಗ್, ನಮ್ಮ ಸ್ಕೂಲ್ ಅಲ್ಲ, ಗುರುಕುಲದಲ್ಲಿ ಒಬ್ಬ ಸ್ಟೂಡೆಂಟ್ ಬರ್ತಾನೆ. ಸ್ಟಾರ್ಟಿಂಗ್ ಸ್ಟೂಡೆಂಟಿಗೆ ಹೇಳ್ತಾನೆ, ನೀನು ಕೃಷ್ಣ ಇಲ್ಲದ ಜಾಗದಲ್ಲಿ ಹೋಗಿ ತಿಂದು ಬಾ ಅಂತ. ಅವೆಲ್ಲ ಜಾಗ ಹುಡುಕ್ತಾನೆ, ಸಿಗ್ಲಿಲ್ಲ. ಲಾಸ್ಟ್ ಒಂದು ಸಣ್ಣ ರೂಮ್ ಸಿಗ್ತದೆ, ಎಲ್ಲ ಡೋರ್ ಎಲ್ಲ ಕ್ಲೋಸ್ ಮಾಡಿ, ಬಟ್ಟೆ ಎಲ್ಲ ಹಾಕಿ ಫುಲ್ ಕತ್ತಲೆ ಮಾಡಿ ತಿಂತಾನೆ. ಮತ್ತೆ ಬಂದು ಹೇಳ್ತಾನೆ, ಎಸ್ ನಾನು ತಿಂದೆ ಅಂತ, ಕೃಷ್ಣ ಇಲ್ಲದ ಜಾಗ ತಿಂದೆ ಅಂತ. ಅದಕ್ಕೆ ಗುರು ಹೇಳ್ತಾರೆ, ನಿನ್ನ ಒಳಗೆ ಪರಮಾತ್ಮ ಇದ್ದಾನೆ, ನಾವು ನೋಡ್ತಾ ಇದ್ದಾನೆ, ನಾನು ಅದೆಲ್ಲ ಅಣುವಳಿದ್ದಾನೆ, ಮೋಸ ಮಾಡ್ಲಿಕ್ಕೆ ಆಗುದಿಲ್ಲ ನಮ್ಗೆ. ನಾವು ಎಣಿಸೋದು ನಾವು ತುಂಬಾ ಚತುರ ಅಂತ, ಕೃಷ್ಣ ನಮಗಿಂತ ಬಡ ಚತುರ. ಹಾಗಾಗಿ ಲಾಸ್ಟ್ ನೋಡಿ, ಮಾತೇ ಸಂಘ ಅಸ್ತು ಅಕರ್ಮಣಿ. ನಮ್ಗೆ ಒಮ್ಮೆ ಬರ್ಬೋದು, ಕೆಲಸ ಮಾಡ್ಲಿಕ್ಕೆ ಹೇಳ್ತಾನೆ ಕೃಷ್ಣ, ಫಲವನ್ನು ಅವನಿಗೆ ಕೊಡ್ಲಿಕ್ಕೆ ಹೇಳ್ತಾನೆ, ಫಲಕ್ಕೆ ಅವ ಅಧಿಕಾರ, ನಾನು ಯಾಕೆ ಕೆಲಸ ಮಾಡ್ಬೇಕು, ಈ ರೀತಿ ಥಾಟ್ ಬರ್ಬೋದು. ಅದಕ್ಕೆ ಕರ್ಮ ಬಿಡಬೇಕು ನಿಮ್ಮ ಮನಸ್ಸಾಗಿರೋದು. ಎಸ್, ಈಗ ಕ್ಲಿಯರ್ ಆಗಿ ಅರ್ಥ ಆಯ್ತಾ? ಎಸ್, 1 ನಿಮಿಷ. ಕರ್ಮಾಣಿ ಏವಾಧಿಕಾರ ಶ್ಲೋಕ ಅರ್ಥ ಆಯ್ತಾ? ಎಸ್, ಹರೇ ಕೃಷ್ಣ. ಎಲ್ಲರಿಗೂ ಶ್ಲೋಕ ಅರ್ಥ ಆಯ್ತಾ? ಕರೆಕ್ಟ್, ಎಲ್ಲರಿಗೂ ಅರ್ಥ ಆಯ್ತಲ್ಲ? ಇದು ನೆನಪಿರ್ಲಿ ಯಾವುದು? ಎಸ್, ಓಕೆ. ಹಾಗಾಗಿ ತನ್ನ ವೃತ್ತಿಪರ ಕರ್ಮಗಳ ಫಲವನ್ನು ಭಗವಂತನ ಭಕ್ತಿಯಲ್ಲಿ ಸುಮ್ಮನೆ ಅರ್ಪಿಸುವ ಮೂಲಕ ಒಬ್ಬ ವ್ಯಕ್ತಿಯು ಬದುಕಿನ ಪರಿಪೂರ್ಣ ಸಾಧಿಸಬಹುದು, ಪರ್ಫೆಕ್ಷನ್ ಸಿಗ್ತದೆ ನಿಮಗೆ. ಭಗವಂತನ ಭಕ್ತಿ ಸೇವೆಯ ತತ್ವಗಳನ್ನು ಅನುಸರಿಸುವ ವ್ಯಕ್ತಿಗಳು ಎಂದಿಗೂ ಕಷ್ಟಕ್ಕೆ ಒಳಗಾಗುವುದು. ನೋಡಿ, ನಾವು ಈ ರೀತಿ ಮಾಡಿದ್ರೆ ನಮ್ಗೆ ಕಷ್ಟ ಇಲ್ಲ. ಈಗ ಎಂತ ಅಂದ್ರೆ, ನಾವು ಅಂದ್ರೆ ಭಕ್ತಿ ಮಾಡ್ತಾ ಇದ್ದೇವೆ, ಸ್ವಲ್ಪ ಭಕ್ತಿ ಸ್ವಲ್ಪ ಇಂದ್ರಿಯ ಸುಖ. ಪ್ರಭುಪಾದ ಹೇಳುವಂತದ್ದು, ಕೃಷ್ಣ ಕಾನ್ಶಿಯಸ್ನೆಸ್ ಅಂಡ್ ಸೆನ್ಸ್ ಗ್ರಾಟಿಫಿಕೇಶನ್ ವಿಲ್ ನಾಟ್ ಗೋ ಇಲ್ ಟುಗೆದರ್, ಒಟ್ಟೊಟ್ಟಿಗೆ ಹೋಗುದಿಲ್ಲ ಅಂತೆ. ಹೇಗೆ ನೀವು ಕಟ್ಟಿಗೆ ಒತ್ತಿಸ್ತೀರಿ ಮತ್ತೆ ನೀರು ಹಾಕ್ತೀರಿ, ಎಂತ ಆಗ್ತದೆ? ಬೇಜಾರು ಇಲ್ಲ, ಯಾಕೆ ಒತ್ತಿಸುವಂಥದ್ದು ನೀವು? ಹಾಗೆ ಎರಡು ಕೂಡ ಒಟ್ಟೊಟ್ಟಿಗೆ ಹೋಗುದಿಲ್ಲ. ಕೃಷ್ಣ ಭಕ್ತಿ ಮತ್ತೆ ಇಂದ್ರಿಯ ಸುಖ ಇಲ್ಲ. ನಮ್ದೇಂತಂದ್ರೆ ಸ್ವಲ್ಪ ಭಕ್ತಿ ಮಾಡುವ, ಸ್ವಲ್ಪ ಕೊಡುವ ಇದು. ಅದಕ್ಕೆ ಇಲ್ಲಿ ನೋಡಿ ಎಂತ ಹೇಳುವಂಥದ್ದು, ಯಾರು ಪೂರ್ತಿ ಕೊಡ್ತಾರೆ ನೋಡಿ, ಇಲ್ಲಿ ನೋಡಿ, ಭಗವಂತನ ಭಕ್ತಿ ತತ್ವವನ್ನು ಅನುಸರಿಸುವ ವ್ಯಕ್ತಿಗಳು ಎಂದಿಗೂ ಕಷ್ಟಕ್ಕೆ ಒಳಗಾಗುವುದಿಲ್ಲ. ಈ ರೀತಿ ಮಾಡಿದ್ರೆ ಅವನ ಕಷ್ಟ ಇಲ್ಲ ಅಂದ್ರೆ, ಯಾಕಂದ್ರೆ ಭಗವಂತ ಎಲ್ಲ ನೋಡ್ತಾನೆ, ಎಲ್ಲವೂ ನೋಡ್ತಾನೆ, ಅವನ ಅಂಡ ಬರುವಂಥದ್ದು, ನಮ್ಗೆ ಟೆನ್ಷನ್ ಇಲ್ಲ. ಹೀಗಾಗಿ ಅಪಧರ್ಮ ಅಥವಾ ಸಂಕಟದಲ್ಲಿ ಆಚರಿಸಬೇಕಾದ ಧರ್ಮದ ಬಗ್ಗೆ ಪ್ರಶ್ನೆ ಇಲ್ಲ. ಅತ್ಯುನ್ನತ ಪ್ರಮಾಣ ಪುರುಷರಾದ ಶುಕಮುನಿಗಳು ಈ ಕೃತಿಯಲ್ಲಿ
ವಿವರಿಸುವಂತೆ ಇದನ್ನು ಬೇರೆ ಬೇರೆ ರೂಪಗಳಲ್ಲಿ ಪ್ರಕಟಿಸಬಹುದಾದರೂ ಭಗವಂತನ ಭಕ್ತಿಯುತ ಸೇವೆ ಒಂದಲ್ಲದೆ ಬೇರೆ ಧರ್ಮ ನೋಡಿ. ಪ್ರಭುಪಾದಕ್ಕೆ ಭಕ್ತಿ ಸೇವೆ ಕೊಟ್ಟಿದ್ದಾರೆ, ಡಿವೋಷನಲ್ ಸರ್ವಿಸ್. ಭಕ್ತಿ ಸೇವೆ ಬಿಟ್ಟು ಬೇರೆ ಯಾವುದು ಉಪಾಯ ಇಲ್ಲ ನಾವು ಭಗವಂತನನ್ನು ಹತ್ತಿರ ಮಾಡಲಿಕ್ಕೆ. ಎಸ್ ಕೃಷ್ಣ ಚೈತನ್ಯ